ದೇರಳಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ನೂತನ ಪ್ರಾಂಶುಪಾಲ ಹಾಗೂ ಉಪಪ್ರಾಂಶುಪಾಲರ ಅಧಿಕಾರ ಸ್ವೀಕಾರ ಸಮಾರಂಭ ದೇರಳಕಟ್ಟೆಯ ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಫಾದರ್ ಮುಲ್ಲರ್ ಚಾರಿಟೇಬಲ್ನ ನಿರ್ದೇಶಕ ಫಾದರ್ ರಿಚರ್ಡ್ ಅಲೋಷಿಯಸ್ ಕುವೆಲ್ಲೋ ನೂತನ ಪ್ರಾಂಶುಪಾಲರ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಫಾದರ್ ಮುಲ್ಲರ್ ಸಂಸ್ಥೆಯಲ್ಲಿ ಇರುವ ಎಲ್ಲರೂ ಫಾದರ್ ಮುಲ್ಲರ್ ಕುಟುಂಬಸ್ಥರಾಗಿದ್ದಾರೆ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಸಂಸ್ಥೆಯ ಬೆಳವಣಿಗೆಗೆ ಸಹಕಾರಿಯಾಗಬೇಕು ಅಂತ ಹೇಳಿದರು. Now first the change has come today to our institution. To head this Father Mullard Homeopathic Medical College, and Dr. Prabhu Kiran has taken the baton. It shows that the management has placed the trust and confidence in him, and that he is able to lead the college to greater heights, and therefore this responsibility will always rights as well as duties. ಫಾದರ್ ಮುಲ್ಲರ್ ಚಾರಿಟೇಬಲ್ನ ನಿರ್ದೇಶಕ ಫಾದರ್ ರಿಚರ್ಡ್ ಅಲೋಷಿಯಸ್ ಕುವೆಲ್ಲೋ ಮತ್ತು ಸಂಸ್ಥೆಯ ಆಡಳಿತಾಧಿಕಾರಿ ಫಾದರ್ ರೋಷನ್ ಕ್ರಾಸ್ತಾ ಅವರ ಸಮ್ಮುಖದಲ್ಲಿ ಡಾಕ್ಟರ್ ಇಎಸ್ಜೆ ಪ್ರಭು ಕಿರಣ್ ಪ್ರಾಂಶುಪಾಲರಾಗಿ ಮತ್ತು ಡಾಕ್ಟರ್ ವಿಲ್ಮಾ ಮೀರಾ ಡಿಸೋಜಾ ಉಪಪ್ರಾಂಶುಪಾಲರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದರು. and entrusting me the responsibility. Father, I seek your blessings and guidance in discharging my duties, and do kindly remember us in your prayers. I thank our administrator, Reverend Father Roshan Krasta, for having faith in me. I thank you, Father, for the guidance and leadership in our day-to-day functioning. I urge you, dear Director and Administrator, that I will do my might in making the institution a center of excellence. ಕಳೆದ 7 ವರ್ಷಗಳಿಂದ ಫಾದರ್ ಮುಲ್ಲರ್ ಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿದ ಡಾಕ್ಟರ್ ಶಿವಪ್ರಕಾಶ್ ಕೆ ಅವರಿಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ನ ನಿರ್ದೇಶಕ ಫಾದರ್ ರಿಚರ್ಡ್ ಅಲೋಷಿಯಸ್ ಕುವೆಲ್ಲೋ ಮತ್ತು ಸಂಸ್ಥೆಯ ಆಡಳಿತಾಧಿಕಾರಿ ಫಾದರ್ ರೋಷನ್ ಕ್ರಾಸ್ತಾ ಸನ್ಮಾನಿಸಿದರು. ನಂತರ ಡಾಕ್ಟರ್ ಶಿವಪ್ರಸಾದ್ ಮಾತನಾಡಿ, ಕಳೆದ 7 ವರ್ಷಗಳಿಂದ ಸಂಸ್ಥೆಯ ಎಲ್ಲರ ಸಹಕಾರದಿಂದಾಗಿ ಸಂಸ್ಥೆಯನ್ನ ಅಭಿವೃದ್ಧಿಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಸಂಸ್ಥೆಯು ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತ ನೂತನ ಪ್ರಾಂಶುಪಾಲರಿಗೆ ಶುಭ ಹಾರೈಸಿದರು. Somebody who has to have something where get into that and then make a name. 35 years ago, the scenario in Mangalore was with Dr. Viti D'Souza and then Dr. Tiwari who was coming in and St. George's. And I was discussing with our director, the time when I completed my BSc and I joined this institution with some guidance from my professors in the BSc college. It was something which I never ever thought that I will become the principal of institution, the dean of a university, and also lead the university in the faculty of homeopathy. ಫಾದರ್ ಮುಲ್ಲರ್ ಸಂಸ್ಥೆಯ ನೂತನ ವ್ಯವಸ್ಥಾಪನಾ ಸಮಿತಿಗೆ ಆಯ್ಕೆಯಾದ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಗಿರೀಶ್ ನಾವಡ, ಪದವಿ ಹಾಗೂ ಸ್ನಾತಕೋತ್ತರ ಕೋರ್ಸ್ನ ಸಲಹೆಗಾರರಾದ ಡಾಕ್ಟರ್ ಎಂಕೆ ಕಾಮತ್, ಸಂಯೋಜಕ ಡಾಕ್ಟರ್ ಜೋಷ್ನಾ ಶಿವಪ್ರಸಾದ್, ಪದವಿ ಕೋರ್ಸ್ ಸಂಯೋಜಕ ಡಾಕ್ಟರ್ ಜೆಸಿಂತಾ ಮುಂತೆರೋ, ಇಂಟರ್ನ್ ಸಂಯೋಜಕ ರಂಜನ್ ಕ್ಲೆಮೆಂಟ್ ಬ್ರಿಟೋ, ಆಸ್ಪತ್ರೆಯ ಉಪವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ದೀಪಾ ಪಾಯ್ಸ್ ಅವರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಯೋಜಕ ಡಾಕ್ಟರ್ ರಾಜಚಂದ್ರ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.